ರಾಜ್ಯ ಸರ್ಕಾರ ಪದೇ ಪದೇ ಭ್ರಷ್ಟಾಚಾರದ ಆರೋಪಕ್ಕೆ ತುತ್ತಾಗುತ್ತಿದೆ. ಈಗ ಅಬಕಾರಿ ಇಲಾಖೆಯ ಸರದಿ. ಅಬಕಾರಿ ಇಲಾಖಾಧಿಕಾರಿಗಳ ವಿರುದ್ಧ ಸ್ವತಃ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ತಿರುಗಿಬಿದ್ದಿದೆ. ಉಡುಪಿಯಲ್ಲಿ ಸಭೆ ನಡೆಸಿದ ರಾಜ್ಯದ ಎಲ್ಲ 30 ಜಿಲ್ಲೆಗಳ ಬಾರ್ ಮಾಲಕರು ಅಬಕಾರಿ ಇಲಾಖೆಯ ಲಂಚಾವತಾರದ ಬಗ್ಗೆ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಯ ಭ್ರಷ್ಟಾಚಾರ ಬಯಲಿಗೆ ಬರುತ್ತಿದೆ. ಇದೀಗ ಅಬಕಾರಿ ಇಲಾಖೆಯ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಬಾರ್ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಪರವಾನಿಗೆ ಸೇರಿದಂತೆ ಅನೇಕ ಸಂದರ್ಭದಲ್ಲಿ ಅಬಕಾರಿ ಇಲಾಖಾಧಿಕಾರಿಗಳು ಎಸಗುತ್ತಿದ್ದ ದೌರ್ಜನ್ಯ ಹಾಗೂ ಲಂಚಾವತಾರದ ಬಗ್ಗೆ 30 ಜಿಲ್ಲೆಯ ಬಾರ್ ಮಾಲಕರು ತಿರುಗಿಬಿದ್ದಿದ್ದಾರೆ. ಪ್ರತಿ ಹಂತದಲ್ಲೂ ಲಂಚ ಕೇಳುತ್ತಿರುವ ಬಗ್ಗೆ ಸತತ ದೂರು ನೀಡಿದರೂ ಕ್ರಮ ಕೈಗೊಂಡಿಲ್ಲ. ಈಗಾಗಲೇ ಅಸೋಸಿಯೇಷನ್ ರಾಜ್ಯದ ಎಲ್ಲ 30 ಜಿಲ್ಲೆಗಳ ಭ್ರಷ್ಟ ಅಧಿಕಾರಿಗಳ ಪಟ್ಟಿ ಮಾಡಿದೆ. ಅವರಲ್ಲಿ ಕಡು ಭ್ರಷ್ಟ, ಅತಿಭ್ರಷ್ಟ ಹಾಗೂ ಭ್ರಷ್ಟ ಅಧಿಕಾರಿಗಳ ಪಟ್ಟಿಯನ್ನ ವಿಭಾಗೀಯ ಮಟ್ಟದಲ್ಲಿ ಮಾಡಿ ಸರ್ಕಾರಕ್ಕೆ ನೀಡಿದ್ದಾರೆ. ಆದರೆ ಅಬಕಾರಿ ಸಚಿವರು ಮಾತ್ರ ಯಾವುದೇ ಸ್ಪಂದನೆ ನೀಡುತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಅಬಕಾರಿ ಅಧಿಕಾರಿಗಳು ರಾಜ್ಯಾದ್ಯಂತ ಅಬಕಾರಿ ಕಾಯ್ದೆಗಳನ್ನು ದುರುಪಯೋಗ ಮಾಡಿಕೊಂಡು ಸನ್ನದ್ಧದಾರರಿಗೆ ತೊಂದರೆ ನೀಡಿ ಲಂಚ ಮಾಮೂಲಿ ವಸೂಲಿ ಮಾಡುವುದರಲ್ಲಿ ನಿರತರಾಗಿದ್ದಾರೆ. ಬಿಟ್ಟರೆ ಕಲಬೆರಕೆ, ಗೋವಾ ಹಾಗೂ ನಾನ್ ಡ್ಯೂಟಿ ಪೇಯ್ಡ್ ಲಿಕ್ಕರ್ಗಳನ್ನು ತಡೆಗಟ್ಟಿ ಸರ್ಕಾರದ ರೆವಿನ್ಯೂ ಜಾಸ್ತಿ ಮಾಡುವುದರಲ್ಲಿ ಅವರು ಯಾವುದೇ ಒಂದು ಅವರ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪಿನಿಂದ ಸಾವಿರಾರು ಸನ್ನದ್ದುಗಳನ್ನು ಶಿಫ್ಟ್ ಮಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿದೆ. ಈಗಾಗಲೇ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಇಳಿದಿರುವ ಅಸೋಸಿಯೇಷನ್ ಅಗತ್ಯ ಬಿದ್ದರೆ ಎಲ್ಲ ಆಸ್ತಿ ವಿವರ ಸಹಿತ ಮಾಹಿತಿ ನೀಡುತ್ತೇವೆ. ಸರ್ಕಾರ 10 ದಿನದೊಳಗೆ ನಿವೃತ್ತ ನ್ಯಾಯಾಧೀಶರ ತನಿಖೆ ಮಾಡಿಸಬೇಕು ಅಂತ ಸರ್ಕಾರವನ್ನ ಒತ್ತಾಯಿಸಿದೆ. ಇಲ್ಲದಿದ್ದರೆ ನ್ಯಾಯಾಲಯದಲ್ಲಿ ರಿಟ್ ಹಾಕುವುದಾಗಿ ಸರ್ಕಾರವನ್ನ ಎಚ್ಚರಿಸಿದ್ದಾರೆ. ಪರವಾನಗಿ ನವೀಕರಣ, ಬಾರ್ ಶಿಫ್ಟಿಂಗ್ ಸೇರಿದಂತೆ ಪ್ರತಿ ಹಂತದಲ್ಲೂ ಲಂಚ ಕೇಳುತ್ತಿದ್ದಾರೆ. ಈ ಬಗ್ಗೆ ನಿರಾಕರಿಸಿದರೆ ಸಚಿವರಿಗೆ ಲಂಚ ನೀಡಬೇಕು ಎಂದು ಆರೋಪಿಸುತ್ತಾರೆ. ಅಕ್ರಮ ಮದ್ಯ, ಕಲಬೆರಕೆ, ಗೋವಾ ಮದ್ಯಕ್ಕೆ ಕಡಿವಾಣ ಹಾಕುವ ತಮ್ಮ ಕೆಲಸ ಬಿಟ್ಟು ಲಂಚ ಬಾಕತನದಲ್ಲಿ ನಿರತರಾಗಿದ್ದಾರೆ ಎಂದು ರಾಜ್ಯ ಬಾರ್ ಮಾಲಕರ ಸಂಘ ನೇರ ಆರೋಪ ಮಾಡಿದೆ. ಕಡು ಭ್ರಷ್ಟ ಅಂತ ಹೇಳಿದ್ರೆ ಒಂದು ಧರ್ಮದ ವ್ಯವಸ್ಥೆಯಲ್ಲಿ ನಡ್ಕೊಂಡು ಹೋಗುವಂಥವರು ಅವರು ಭ್ರಷ್ಟರು. ಅದು ಭ್ರಷ್ಟನೇ. ಕಡು ಭ್ರಷ್ಟರು ಅಂದರೆ ಯಥೇಚ್ಛವಾಗಿ ಸುಲಿಗೆ ಮಾಡಿ ಸನ್ನದ್ಧದಾರರಿಂದ ಇಷ್ಟೇ ಕೊಡಬೇಕು, ಅಷ್ಟೇ ಕೊಡಬೇಕು, ನಾವು ಮೇಲ್ಮಟ್ಟದವರು ಕೊಡಬೇಕು, ನಾವು ಟ್ರಾನ್ಸ್ಫರ್ ಮಾಡ್ಕೊಬರ್ಬೇಕಾದ್ರೆ 1 ಕೋಟಿ ಕೊಟ್ಟಿದ್ದೀವಿ, 1.25 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ ಸನ್ನದ್ಧದಾರರನ್ನ ಭಾಳ ಹಿಂಸೆಗೆ ಗುರಿಪಡಿಸ್ತಕ್ಕಂಥದ್ದು ಕಡು ಭ್ರಷ್ಟರು ಅಂತ ಹೇಳ್ತೀವಿ ಸರ್. ತಮ್ಗೆ ಹೇಳ್ತಾ ಇದೆ, ಸತ್ತೋಗಿ ಅವನ ಮನೆಯಲ್ಲಿ ದುಃಖದ ಛಾಯೆಯಲ್ಲಿ 11 ದಿನ ಅವರಿರ್ತಾರೆ. ಅವ್ರ ಲೈಸೆನ್ಸು ಆವಾಗ ನಡೆಯೋಗಿಲ್ಲ. ಅದು ಒಟ್ಟಿನಲ್ಲಿ ಸರ್ಕಾರದ ವಿರುದ್ಧ ಬಾರ್ ಮಾಲಕರ ಸಂಘಟನೆಗಳು ಡೈರೆಕ್ಟ್ ಅಟ್ಯಾಕ್ ಮಾಡಲು ಮುಂದಾಗಿದ್ದು ಕಾನೂನು ಹೋರಾಟಕ್ಕೆ ಇಳಿದಿವೆ. ಹೀಗಾಗಿ ಸರ್ಕಾರ ಚುನಾವಣೆ ಹೊಸ್ತಿಲಲ್ಲಿ ಯಾವ ರೀತಿ ಹೆಚ್ಚಿನ ಆದಾಯ ತರುವ ಬಾರ್ ಅಸೋಸಿಯೇಷನ್ ಸಂಘಟಕರನ್ನ ಸಮಾಧಾನ ಪಡಿಸುತ್ತೋ, ಪ್ರತಿಭಟನೆ ಹೇಗೆ ಇತ್ಯರ್ಥ ಪಡಿಸುತ್ತೋ ಎಂಬುದನ್ನು ಕಾದು ನೋಡಬೇಕಿದೆ. ಪಲ್ಲವಿ ಸಂತೋಷ್, B4 News 24/7 ಉಡುಪಿ.